ಪರರಿಗಾಗಿ ನಿಸ್ವಾರ್ಥ ಸೇವೆ ನೀಡುವ ಮನಸ್ಸುಗಳೆಂದರೆ ಅದು ದಾದಿಯರದು. ಕೊರೋನಾ ಸಮಯದಲ್ಲಂತೂ ತಮ್ಮ ಮನೆಯನ್ನು ಮರೆತು ಕಡೆಗೆ ಜೀವದ ಹಂಗನ್ನು ತೊರೆದು ದುಡಿದ ದಾದಿಯರನ್ನು ಸಂಭ್ರಮಿಸುವ ದಿನ ಇಂದು. ವಿಶ್ವ ದಾದಿಯರ ದಿನದಂದು ಈ ಕೊರೋನಾ ವಾರಿಯರ್ಸ್ಗೆ ನಮ್ಮ ಸ್ಪಂದನ ವಾಹಿನಿಯಿಂದ ಸಲಾಂ. ಯಾವುದೇ ಒಂದು ಜೀವಕ್ಕೆ ನೋವಾದಾಗ ಸ್ಪಂದಿಸುವ ವೈದ್ಯರೊಂದಿಗೆ ಒಂದು ಜೀವವನ್ನು ಉಳಿಸಲು ಶ್ರಮಿಸುವ ನರ್ಸ್ಗಳು ನಿಸ್ವಾರ್ಥವಾಗಿ ದುಡಿಯುವವರು. ಕ್ಲಿಷ್ಟಕರವಾದ ಪರಿಸ್ಥಿತಿ ಹಾಗೂ ಅತಿ ಒತ್ತಡದ ನಡುವೆಯೂ ತಮ್ಮ ಕಾರ್ಯವನ್ನು ತಾಳ್ಮೆಯಿಂದ ನಿರ್ವಹಿಸಬಲ್ಲರು. ಕೊರೋನಾ ವಾರಿಯರ್ಸ್ ಆಗಿ ಇವರು ದುಡಿಯುತ್ತಿರುವ ನಂತರದಿಂದ ಅವರ ಮೇಲಿನ ಅಭಿಮಾನ ಎಲ್ಲರಿಗೂ ದುಪ್ಪಟ್ಟಾಗಿದೆ. ಅವರ ಬೆಲೆ ನಿಜವಾಗಿಯೂ ಎಲ್ಲರಿಗೂ ಅರ್ಥವಾಗಿದೆ. ಪ್ರತಿ ವರ್ಷ ಮೇ 12ರಂದು ಅಂತಾರಾಷ್ಟ್ರೀಯ ದಾದಿಯರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಫ್ಲಾರೆನ್ಸ್ ನೈಟಿಂಗೇಲ್ ಹುಟ್ಟಿದ ದಿನವಿದು. ದಾದಿಯರು ಸಮಾಜಕ್ಕೆ ನೀಡುವ ಕೊಡುಗೆಗಳನ್ನು ಗುರುತಿಸಲು ವಿಶ್ವದಾದ್ಯಂತ ಈ ದಿನವನ್ನು ಗೌರವಪೂರ್ವಕವಾಗಿ ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ದಾದಿಯರ ಸಮಿತಿ 1965ರಿಂದ ದಾದಿಯರ ದಿನವನ್ನು ಆಚರಿಸಿಕೊಂಡು ಬಂದಿದೆ. 1953ರಲ್ಲಿ ಅಮೆರಿಕದ ಆರೋಗ್ಯ, ಶಿಕ್ಷಣ ಮತ್ತು ಕಲ್ಯಾಣ ಇಲಾಖೆಯ ಅಧಿಕಾರಿ ತೊರೋಥಿ ಸದರ್ಲ್ಯಾಂಡ್ ದಾದಿಯರ ದಿನವನ್ನು ಘೋಷಿಸಬೇಕೆಂದು ಪ್ರಸ್ತಾಪಿಸಿದ್ದರು. ಆದರೆ ಅಂದಿನ ಅಧ್ಯಕ್ಷರಾಗಿದ್ದ ಡ್ವೈಟ್ ಟಿ ಐಸನ್ಹೋವರ್ ಇದನ್ನು ಒಪ್ಪಲಿಲ್ಲ. ಆಧುನಿಕ ಶುಶ್ರೂಷೆಯ ಸಂಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನ ಆದ್ದರಿಂದ ಮೇ 12ನ್ನು ದಾದಿಯರ ದಿನವನ್ನಾಗಿ ಆಚರಿಸಲು 1974ರಲ್ಲಿ ನಿರ್ಧರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ದಾದಿಯರ ಸಮಿತಿ ಅಂತಾರಾಷ್ಟ್ರೀಯ ದಾದಿಯರ ದಿನದ ಕಿಟ್ ಸಿದ್ಧಪಡಿಸುತ್ತದೆ ಮತ್ತು ಅದನ್ನು ಎಲ್ಲೆಡೆ ವಿತರಿಸುತ್ತದೆ. ಪ್ರತಿಯೊಬ್ಬರೂ ನರ್ಸ್ಗಳ ಶ್ರಮವನ್ನು ನಿರ್ಲಕ್ಷಿಸುತ್ತಾರೆ. ಆದರೆ ಇಂದು ನರ್ಸ್ಗಳಿಗೆ ಧನ್ಯವಾದ ಹೇಳುವ ದಿನ. ತಮ್ಮ ಜೀವವನ್ನು ಲೆಕ್ಕಿಸದೆ ಪ್ರತಿದಿನ ನಮಗಾಗಿ ತಾಯಿಯರಂತೆ ಶ್ರಮಿಸುವ ದಾದಿಯರಿಗೆ ಮನಪೂರ್ವಕವಾಗಿ ನಮ್ಮದೊಂದು ಧನ್ಯವಾದ.